dance, mommy dance, dance, mommy dance, dance, mommy dance. ಹಲೋ ನಮಸ್ಕಾರ ವಣಕಂ ಮಾದರಿಗಳ ಮಸ್ತ್ 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 ಸೊಲ್ಮೆಲು ತೊಂದುಲರ್ ನಿಕ್ಲ ಮೋಗಿದ ನಮ್ಮ ಟಿವಿ ಅಂಡ್ ಮಾತಾಡನಗ್ಲಿ ಅಕ್ಕನಗ್ಲಿ ಅಮ್ಮನಗ್ಲಿ ಆಂಟಿನಗ್ಲಿ ಅಂಗಲ್ನಗ್ಲಿ ಅಜ್ಜನಗ್ಲಿ ದೊಡ್ಡ ದೊಡ್ಡ ಮಂಚ ಕಪ್ಪ ಚಿಕ್ಕಮ್ಮ ಮಲ್ಲಗ್ಲಿ ಎಲ್ಲಾಗ್ಲಿ ಇಲ್ಲದಾಗ್ಲಿ ಬರೀತಿಲ್ಲದಾಗ್ಲಿ ಮಾದರಿಗಳ ವೆಲ್ಕಮ್ ಟು ದ ನಂಬರ್ 1 dancing reality show of coastal Karnataka, that is Sun Pure Dance Mommy Dance Season 2. ಆ್ಯಂಡ್ ಖಂಡಿತವಾಗ್ಲೂ ನೀವೆಲ್ಲ ಕಾಯ್ತಾ ಇರೋಂಥ ಒಂದು ಕಾರ್ಯಕ್ರಮ ಅಂತ ಗೊತ್ತಿದೆ. ಈ ವಾರ ಯಾರು ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಯಾವ ರೀತಿಯ ಒಂದು ವಿಭಿನ್ನವಾಗಿರುವಂಥ ಕಾನ್ಸೆಪ್ಟ್ ಬರುತ್ತೆ, ಆ್ಯಂಡ್ ವೇದಿಕೆಯಲ್ಲಿ ತಾಯಂದಿರು ಯಾವ ರೀತಿಯ ಡ್ಯಾನ್ಸಿಂಗ್ ಟ್ರೀಟನ್ನು ನಿಮಗೋಸ್ಕರ ಕೊಡ್ತಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಆ್ಯಂಡ್ ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ರೌಂಡ್, ಅದ್ರ ಜೊತೆಗೆ ಕ್ವಾರ್ಟರ್ ಫಿನಾಲೆ ಹಾಗಿರುವಾಗ ಇವತ್ತು ನಮ್ಮ ಕಂಟೆಸ್ಟೆಂಟ್ಸ್ ತುಂಬಾ ಜಾಗರೂಕತೆಯಿಂದ ಡ್ಯಾನ್ಸ್ ಮಾಡಬೇಕಾಗತ್ತೆ. ಐ ಆಮ್ ರಿಯಲಿ ಸಾರಿ, ವೇಟ್. ಪಪ್ಪನಾಗಲ್ಲ ಒಂದು ನಿಮಿಷ. ಹಲೋ, ಮನ್ ಬನ್ನಿರಬೇಕು ಅವೇ. ಬಾಯ್ 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 ಬಾಯ್. ವಿಷಯದಾದ ಉಂಡ ಪಪ್ಪ ಗೊತ್ತುಂಡು ಯಾನ್ ಶೂಟಿಂಗ್ ಬರ್ಪೆ, ಶೂಟಿಂಗ್ ಉಂಡು, ಭಯ ಮುಟ್ಟುಂಡು ಅಲ್ಲ ಕಾಲಲ್ಲಿ ಬೇರು ಇಲ್ಲೇ ಬಾಲೆ ನಿನ್ನಿದೇರು. ಸೊ ಇಲ್ಲೇ ಬಾಲೆ ಹತ್ತಿಂದರೆ ಗೊತ್ತುಂಡು ಅಲ್ಲ ಕಾಲಲ್ಲಿ ಬೇರು ತುಲೆ ಮಗೆಯಾದ ಥಿಂಕ್ ಮಲ್ತನ ಯಾನ್ ಪನ್ನಂಚಿನ ಬಾದರ ಖಂಡಿತವಾದ್ಲ ಸರಿ. ಅಂಡ್ ಅಮ್ಮೇರಾದ ಥಿಂಕ್ ಮಲ್ತನ ಅಮ್ಮೇರನ ಸ್ಥಾನದ ಥಿಂಕ್ ಮಲ್ತನ 6 ಬಂಡಿನ ಬಾದರ 4 ಬಟ್ಟೆ ಸರಿ. ಸೊಂಚದ ತುಲೆ ಪಪ್ಪ ಕಾಲ್ ಮಲ್ಪುನ ಅದುಪಡು, ಅಮ್ಮ ಕಾಲ್ ಮಲ್ಪುನ ಅದುಪಡು ಆ ಒಂದು ಇರಿಟೇಷನ್ ಉಪ್ಪು ನಂಚಿನ ಮೋಕೆ, ಆ ಇರಿಟೇಷನ್ ಉಪ್ಪು ನಂಚಿನ ಕೇರ್ ಅವು ಏರೆಗೆ ತಿಕ್ಕೊಂಡು ಅಕ್ಲೆಗೆ ಆಯ್ತಾ ಅರ್ಥ ಆಪುಜಿ, ಏರೆಗೆ ಆ ಪ್ರೀತಿ ತಿಕ್ಕುಜಿ ಅಕ್ಲೆಗೆ ಮಾತ್ರ ಆಯ್ತಾ ಮೋಕೆ ಅರ್ಥ ಆಪುನು. ಸೊಂಚ ಅದು ಇಲ್ಲಾರ್ದು ಯಾರಲ್ಲ ಕಾಲ್ ಮಲ್ತಿರ್ನ ಮೋಕೆಡ್ ಬಾದಿರ್ಲೆ ಅಕ್ಲನ ಮೋಕೆನು ಅಕ್ಲೆಗೆ ತಿರುಗಾದ ಕೊರ್ಲೆ. ಅವೇ ನಮ್ಮ ಒಂಜಿ ಕುಟುಂಬದ ಒಂಜಿ ಅತ್ಯದ್ಭುತವಾದ ಅಂಚಿನ ಒಂಜಿ ವಿಶೇಷತೆ ಅಂತ ಬರಲಿ. ದೇವರ ಕೊರ್ಪುನ ಅಂಚಿನ ಒಂಜಿ ಅದ್ಭುತವಾದ ಅಂಚಿನ ಗಿಫ್ಟ್ ಇತ್ತಂದಾಂಡ ಅವು ಒಂಜಿ ಸುಂದರವಾದ ಅಂಚಿನ ಫ್ಯಾಮಿಲಿ. ಎಸ್, ಫ್ಯಾಮಿಲಿದ ವಿಷಯ ಬಂದಾಗ ಎಂಕಲೆಲ್ಲ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ದ ಒಂದು ಫ್ಯಾಮಿಲಿ ಉಂಡು. ಆ ಫ್ಯಾಮಿಲಿದಾರು ಓಡೇಬೋದಿರು. ಎಸ್, ದಟ್ ಇಸ್ ನಾನ್ ಅದರ್ ದ್ಯಾನ್ ದ ಬ್ಯೂಟಿಫುಲ್, ದ ವಂಡರ್ಫುಲ್ ಸೌಜನ್ಯ ಹೆಗಡೆ. ಹಾಯ್ ರೂಪಿ, ಎಂಚಲ್ಲರ್ ರೆಡಿಯಾ? ಯಾನ್ ರೆಡಿ? ಈ ರೆಡಿಯಾ? ಚಾ ರೆಡಿ ಉಂಡೆದಲ್ಲ ಪಿರೋಡು ಒಂದು ಯಾನ್ ಪರ್ದು ಬರ್ತೀನಿ ಅಂಚನೆ ಅಲ್ಲ ಪರ್ದು ಬತ್. ಓಕೆ, ಚಿಲ್ಲಡೆ. ಓಕೆ, ರೆಡಿ? ಎಸ್, ಓಕೆ, ರೆಡಿ. ಮೈಕ್ ಚೆಕ್. ಯಾ, ರೈಟ್, ರೆಡಿ. ಚೆಕ್. ಒಂದು ನಿಮಿಷ ಯಾನ್ ಸ್ಟಾರ್ಟ್ ಆಪನ್ ಹಿಡಿದು ಮಮ್ಮಿಗೆ ಫೋನ್ ಮಲ್ಪೆ ಪಂಡಿತ್ತೆ. ರೆಡಿ ಅನ್ನಾಗ ಎನ್ನ ಅಂಡಿ. ಎಸ್, ಕ್ಯಾರಿ ಆನ್. ಓಕೆ ಓಕೆ, ಒನ್ ಸೆಕೆಂಡ್. ಈಸಿ ಆಯ್ತು. ತೂ ಒಂದು ಅರೆಗೆ ಪಂಡ ವಿಡಿಯೋ ಕಾಲ್. ರೈಟ್, ಓಕೆ. ಹಾಯ್ ಮಮ್ಮ, ಯಾನ್ ಮುಟ್ಟಿಯೆ ರೆಡಿ ಆನ್ ನೇ ರೂಪೇಶ್ನ ರೆಡಿ ಆயிருಂದೆ. ಹಾಯ್ 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 ಹಾಯ್. ಅಂದನ್ ಪೊಸತ್ತೆ ಕರೆಕ್ಟ್. ರೈಟ್, ಸೆಟ್ ತಿರ್ಲೆ ಬಾರಿ ಪೊರ್ಲುಣ್ಣದೆ ಸೀಸನ್ 2 ಕಾಸ್ ಕೊರ್ದು ಸೆಟ್. ರೆಡಿ? ಆವಮ್ಮ ನೀರು ಪರ್ಪೆ ಫೈನ್. ಚಾ ಪರ್ಪೇರು ಒನಸ್ ಮಲ್ಪೇರು. ಓಕೆ ಓಕೆ, ಬಾಯ್ ಬಾಯ್. ಚಿಂಟು ಗೊಬ್ಬಂದುಲರದಾ? ಓಕೆ ಮಮ್ಮ, ಚಿಂಟು ಎನ್ನ ಜೋಕುಲಿ. ಓಕೆ 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 ಬಾಬಾ, ಟೇಕ್ ಕೇರ್, ಬೈ ಬೈ ಬೈ. ರೆಡಿ? ಓಕೆ, ನೌ ಸೆಟ್. ಯೆಸ್, ಟೇಕ್. And welcome everyone to the number 1 dancing reality show of coastal Karnataka, that is none other than Sun Pure Dance Mommy Dance Season 2. ವಾವ್, ಸೀಸನ್ 2 ದೈತೆ ಕ್ವಾರ್ಟರ್ ಫಿನಾಲೆ ರೌಂಡ್ ಎಂಕಲುಲ್ಲ. ಮಮ್ಮೀಸ್ ನಕಲಿ ಈ ವೇದಿಕೆಗೆ ಬಂದಾಗ ಒನ್ ಒಂಜಿ ಸ್ಪೆಷಾಲಿಟಿ ಕನ್ನಪೆರೆ. ಲಾಸ್ಟ್ ಟೈಮ್ ಇಂಟ್ರೊಡಕ್ಷನ್ ರೌಂಡ್ ಇಡ್ಲ ದೇ ಹ್ಯಾಡ್ ಬ್ರಾಟ್ ದೇರ್ ಓನ್ ಸ್ಪೆಷಾಲಿಟಿ. ಅಂಡ್ ಐತೆ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಇಡು ಐ ಥಿಂಕ್ ಎಂಕುಲು ಅಕ್ಲೆಗೆ ಒಂಜಿ ಪ್ರೆಸೆಂಟೇಷನ್ ಮಲ್ಪೆರೆ ಒನ್ ಒಂಜಿ ಟಾಪಿಕ್ ಕೊರೋಡು. ಸೊ ವಾಟ್ ಇಸ್ ದ ಬೆಸ್ಟ್ ಟಾಪಿಕ್ ಈ ವೇದಿಕೆಗೆ ಮಲ್ಪುನಂಚಿನ ಈ ರೌಂಡ್ಗು ಓ ಟಾಪಿಕ್ ಕೊರೊಲಿಂದು? ಓ ಟಾಪಿಕ್ ಕೊರೊಲಿಂದು ಕೆಲವರಿಗೆ ಗೊತ್ತಾದು. ಪೀರಾಗ ಅಮ್ಮ ಕಾಲ್ ಮಲ್ದಿರು, ಇಂಕ ಡ್ಯಾಡಿ ಕಾಲ್ ಮಲ್ದಿರು ಅಂಜುಪ್ನಾಗ ಅಬ್ಸಲ್ಯೂಟ್ಲಿ ಇಟ್ಸ್ ಅ ಫ್ಯಾಮಿಲಿ ರೌಂಡ್. ಪರ್ಫೆಕ್ಟ್. ಫ್ಯಾಮಿಲಿ ದಾಖಲೆ ಏತ ಸಪೋರ್ಟ್ ಮಲ್ಪೇರು, ಫ್ಯಾಮಿಲಿ ದಾಖಲೆ ಈ ಒಂಜಿ ವೇದಿಕೆಗೆ ಅಕ್ಲೆನ ಟ್ಯಾಲೆಂಟ್ ತೋಜಾವಡಂಡ ಏತ್ ಎನ್ಕರೇಜ್ ಮಲ್ಪೇರಿಂದ ತೋಜಾವನ ಹಿಡಿದು ಜಾಸ್ತಿ ಅಕಲ್ನೊಟ್ಟಿಗೆ ಬತ್ತದ ಮೂಲ ಡಾನ್ಸ್ ಮಾಡ್ತದೆ ಅಕಲ್ನ ಟ್ಯಾಲೆಂಟ್ ಅಂತ. yes, ಐದು ಅರ್ಥದಾದ ಬಂದಿದ್ದಾಂಡ ಇನಿ ಮಮ್ಮಿ ನಕಲ್ನೊಟ್ಟಿಗೂ ಅಕಲ್ನ ಫ್ಯಾಮಿಲಿ ಮೆಂಬರ್ ಉಪ್ಪು. ಪರ್ಫೆಕ್ಟ್. ಯಸ್. ಸೊ ಇಟ್ಸ್ ಶೋ ಟೈಮ್. ಕರಾವಳಿ ಕರ್ನಾಟಕದ ತಾಯಂದಿರಿಗೆ ಮಾಡಿದಂತ ಈ ವೇದಿಕೆ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕೆಮಿಕಲ್ ಫ್ರೀ ಪ್ರೊಸೆಸ್ಡ್ ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಘಡಿ ಡಿಟರ್ಜೆಂಟ್, prophipo.com ಹಾಗೆ ಸೆಟಡೆಲ್ ಡೆವಲಪರ್ಸ್.
ಸೂಪರ್. ಅಂಡ್ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಸೀಸನ್ 2 ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಅಂಡ್ ನಮ್ಮ ಕಾರ್ಯಕ್ರಮ ಶುರು ಆಗುವಾಗ ಯಾವುದೇ ಕೆಲಸ ಇದ್ರೂ ಕೂಡ ಪಕ್ಕಕ್ಕಿಟ್ಟು ಟಿವಿ ಮುಂದೆ ಕೂರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೊದಲ ರೀಸನ್ ದಟ್ ಇಸ್ ನಾನ್ ಅದರ್ ದ್ಯಾನ್ ನಿಮ್ಮ ಹತ್ರ ಇರುವಂತ ನಾನು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು ಯಾರನ್ನಾದ್ರೂ ಹೊಗಳ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ಸೊ ದಟ್ ಈಸ್ ರೂಪೇಶ್. ಆದ್ರೆ ನಾವು ಹೊಗಳ್ಬೇಕಾದದ್ದು ನಮ್ಮ ಜಡ್ಜಸ್ ಅನ್ನೇ. ಯಾಕಂದ್ರೆ ಇಂಥ ಟ್ಯಾಲೆಂಟ್ಸ್ ಇಲ್ಲಿ ಬಂದು ಅವರ ಕಲೆಯ ಪ್ರದರ್ಶನ ಮಾಡುವಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀರಾ. ನಮ್ಗೆ ಹೊಗಳ್ಬೇಕು ಅಂತ ಮನ್ಸಿದೆ, ಆದ್ರೆ ಅಪ್ಪಿ ತಪ್ಪಿನೂ ಸುಳ್ಳು ಹೇಳಲ್ಲ ನಾವು, ಗೊತ್ತಾಯ್ತಾ? ಎನಿವೇಸ್, ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು. ನಾವು ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು ಅಂತ ಇದ್ರೆ ಮೊದಲನೇದಾಗಿ ಕ್ಯಾಮ್ರಾ ಇರಬೇಕು, ಅದಿದೆ. ಎರಡನೇದಾಗಿ ಸ್ಟೇಜ್ ಇರಬೇಕು, ಅದು ಇದೆ. ಮೂರನೇದಾಗಿ ನಾವಿರಬೇಕು. ನಾಲ್ಕನೇದಾಗಿ ಜಡ್ಜಸ್ ಇರಬೇಕು. ಸೊ ಅವರನ್ನ ಖಂಡಿತವಾಗ್ಲೂ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಒನ್ ಆಫ್ ದ ಪಿಲ್ಲರ್ ಅಂತ ಹೇಳ್ಬೋದು, ದಟ್ ಈಸ್ ಅರುಣ್ ಅಲ್ವಾ ಸರ್. ಬ್ರಾಂಚ್ ಟುಗೆದರ್, ಪ್ಲೀಸ್ ವೆಲ್ಕಮ್ ಹಿಮ್. ರೆಡ್ ಅಂಡ್ ಬ್ಲಾಕ್, ವಾಟ್ ಅ ಕಾಂಬಿನೇಷನ್, ಸೂಪರ್. Yes, and again in red, bold and beautiful, Chirashri Anchan. Yes. ಅದೇ ರೀತಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒನ್ ಆಫ್ ದ ಫೇಮಸ್ ಪರ್ಸನಾಲಿಟಿ, ದಟ್ ಈಸ್ ಮಿಸ್ಟರ್ ಎಲ್ಟನ್. ವೆಲ್ಕಮ್ ಟು ದ ಶೋ. ಅವ್ರ ಬಗ್ಗೆ ನಾನು ಹೇಳ್ಬೇಕು ಅಂತ ಇದ್ರೆ, ದೊಡ್ಡ ರಿಯಾಲಿಟಿ ಶೋನಲ್ಲಿ ತಮ್ಮ ಒಂದು ಕಲೆಯನ್ನು ತೋರಿಸಿದಂತಹ ಒಬ್ಬ ಅತ್ಯದ್ಭುತ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು. ದಟ್ ಇಸ್ ನನ್ ಅದರ್ ದ್ಯಾನ್ ಎಲ್ಟನ್ ಅವರು. ಜಲಕ್ ದಿಕ್ಲಾಜ ಆಗಿರ್ಬೋದು, ನಚ್ಚುಬಲಿ ಆಗಿರ್ಬೋದು, ಇತ್ತೀಚೆಗೆ ಬಂದಂತಹ ಸೂಪರ್ ಡೂಪರ್ ಹಿಟ್ ಕೊಂಕಣಿ ಮೂವಿಯಲ್ಲೂ ಕೂಡ ಹೀರೋ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಖುಷಿ ಆಗುತ್ತೆ ನನ್ನ ಜೊತೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆಯಾ ರೂಪೇಶ್? ಈಗ ತಾನೇ ಹೇಳಿದ್ರೆ ಸುಳ್ಳು ಹೇಳೋದು ನಿಮ್ಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಅಲ್ಟನ್ ಅಲ್ಲಿರೋದು ನಿಮ್ಗೆ ಖುಷಿ ಆಗ್ತಾ ಇದೆ? ಸುಳ್ಳು ಅಂತ ಯಾರು ಹೇಳಿದ್ ನಿಮಗೆ? ಅಲ್ಲ, ನಮ್ಮ ಮೋನೆಡ್ ತೋರ್ಸೊಂದುಂಡು ಪೊರ್ಚಿಂಡ ಪನ್ನೊಂದಲ್ಲ. ಸತ್ಯಮಲ್ಯಾನ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಬನ್ನೆಂಚ. Yes. Thank you so much, Rupesh. Arpandere, Satya Pandere. Okay. Nanaji Dada Panda, Rupesh, Baka Saujanya. Ini Dada na mummy na phone barpundu, Baka nama video call mantunalla, daddy na phone barundano, enchina Dada. ಅವ ಹೆಂಗ್ಲ ಗೊತ್ತು ಜೇಪಲ್ಯಾನ್ ಮಲ್ಪ, ಬಟ್ ಇನ್ನು ಮಿಸ್ ಅಂಚದ ಆರೆ ಮಲ್ತೇರು. ಅವು ರೆಗ್ಯುಲರ್, ಅವು ಏಪಲೆ ಪುನಾಟ ಸ್ಟಾರ್ಟ್ ಆಯ್ತು ಮತ್ತೆ ಶೋತ ನಡು ಕಾಲ್ ಬರ್ತದೆ. ಅದು ಬೇಜಾರಾತಿಜಿ. ದಾಪಂಡ ನಿಖಿಲ್ ಸ್ಟೇಜ್ ಬತ್ತ ಫೋನ್ ಬರೋದುಂಡು. ಬಟ್ ವಿಲ್ ಡೂ ಅಂತೆ ಇಂಚ ಮಾತ ಆಯ್ಬೇಕ ಫ್ಯಾಮಿಲಿ ಕನೆಕ್ಷನ್ ಇತ್ತಿಬೇಕ ಅಂದೆ ಇನ್ನೊಂದು ಫ್ಯಾಮಿಲಿ ರೌಂಡ್ ಮಲ್ಪುಗ ನೀರ್ ಅಗ್ರಿ ಮಾಡ್ತಾರೆ. ಮಲ್ಪುಗ 100% ಮಲ್ಪುಗ. ಯಾನ್ ನಿಕ್ಲೆಗ್ ಹೆಂಗ್ ಬೇಜಾರ್ದಾಲ ಆತಿಜಿ, ಬಟ್ ಹೆಂಗ್ ಮಸ್ತ್ ಖುಷಿ ಅಂಡ್ ಅಮ್ಮ ನಕ್ಲು ಫೋನ್ ಮಾಡ್ತಾರ, ಡ್ಯಾಡಿ ನಕ್ಲೆಗ್ ಫೋನ್ ಈರ್ನ ಈಗ ತರಬೇನಿ ಇತ್ತಂಡು ಆರ್ ಫೋನ್ ಮಂತೇರ. ಇಟ್ ಸೌಂಡ್ಸ್ ರಿಯಲಿ ಗುಡ್. ಅಂಚಿನೇಕ್ ನಮ್ಮ ಆಬ್ವಿಯಸ್ಲಿ ವಿಲ್ ಪುಟ್ ಇಟ್ ಆಸ್ ಲೈಕ್ ಫ್ಯಾಮಿಲಿ ರೌಂಡ್ ಅಂತ ದೀಕ ಎಂಕ್ ಒಂಜಿ ಪಂಡ್ರೆ ಬೋರ್ಡ್ ಅಬೌಟ್ ಮೈ ಫ್ಯಾಮಿಲಿ. it's very close to me, my mom and dad. ಬೊಕ್ಕ ದಾದ ಪಂಡ ಯಾನ್ ಒರಿಯಮಗೆ. ಓಕೆ, ಸೊ ಅಮ್ಮಗ್ಲ ಯಾನ್ ಪಂಡ ಇಷ್ಟ, ಪಪ್ಪಗ್ಲ ಯಾನ್ ಪಂಡ ಇಷ್ಟ. ಬಟ್ ಡ್ಯಾಡ್ ಇಟ್ಸ್ ಬೀನ್ 5.5 years. ಡ್ಯಾಡ್ ಅಬ್ರಾಡ್ ಇಡ್ತೇರ್, ಅಮ್ಮ ಕುಡ್ಲಾಡಿತ್ತೇರ್, ಯಾನ್ ಬಾಂಬೆ ಇಡ್ತೆ. ಸೊ ವಿ ನೆವರ್ ಮೆಟ್ ಟುಗೆದರ್. ಮೂರು ಜನ ನಮ್ಮ ಏಪ ತಿಕ್ಕರಿಜ. ಬಟ್ ಆಫ್ಟರ್ 5.5 years, trust me, I'm not even joking at ಒಂದು ಕುಶಾಲ್ ಪನ್ಪಿನತ್. It's very difficult. And yes, we can understand. Sorry. And now I'm telling you, that panandulle panda, after 5.5 years, thanks for Dance Mummy Dance Season 2. This day we are shooting now, and 3 days back my mom is in town, dad is also in town, and I'm here. And after 5.5 years we are meeting together. Mujana ottige tikkonalla. So thank you so much again for Nama TV Dance Mummy Dance. It's very close. They are very close to me, and must ಖುಷಿ ಆಪುಂಡು. But this is true. ನಮ್ಮ ಒಟ್ಟಿಗೆ ಒಂಜಿ ಟೇಬಲ್ಡ್ ಒಟ್ಟಿಗೆ ಕುಲೊಂದು ಒನಸ್ ಮಂತಿಜ. ಬಟ್ yesterday night we, it feels a lot. Okay. ಅಂಜಾನ ಖಂಡಿತವಾದ ಈ ಒಂದು ರೌಂಡ್ ಎಲ್ಟನ್ ಡೆಡಿಕೇಟ್ ಮಾಡ್ಬೇಕು ನಾವು. Yes. 100%. But as usual, yan Tupaji, I'm always a happy person in life. Happy go lucky person. Let's kill it. Yeah. Yes. Elton, we are very happy. Ireg mummy daddy ಒಟ್ಟಿಗೆ ಕುಲೊಂದು ಹುನಸ್ ಮಲ್ಪರೆ ತಿಕ್ಕೆರೆ 5.5 years ಆಯಿ ಬೊಕ್ಕದ ಒಂಜಿ ಚಾನ್ಸ್ ತಿಕ್ಕದುಂಡು. Yes. But not to forget,
Dance Mummy Dance season 2, you have found a new family. 100%. So welcome to the family. 100%. Panondo, we Thank you. start off with the show for Yeah. today. ಖಂಡಿತ ಮಸ್ತ್ ಖುಷಿ ಅಂಡ್ರಿ ಆ್ಯಂಡ್ ಖಂಡಿತ ಏರ್ ಮಾತ್ರ ಶೋ ತೊಗೊಂದುಲ್ಲಾರಿ ನಿಕ್ಲೆಗೆ ಈ ಒಂದು ಕಾರ್ಯಕ್ರಮದ ಮೇನ್ ಉದ್ದೇಶದ ಆದ ಬಂದಿದ್ದಾಣ ನಮ್ಮ ಫ್ಯಾಮಿಲಿದ ಒಂಜಿ ಬೆಲೆ ನಿಕ್ಲೆಗೆ ಅರ್ಥ ಆವಡು ಆ ಒಂಜಿ ಅರ್ಥ ನಿಕ್ಲೆಗೆ ಅರ್ಥನ ಮಾತ್ರ ಒಂಜಿ ಅರ್ಥಗಳು ಒಂಜಿ ಅರ್ಥ ಬರ್ಕೊಂಡು ಆ ಒಂಜಿ ಅರ್ಥ ನಿಕ್ಲೆಗೆ ಅರ್ಥ ಆದ ಸ್ವಾರ್ಥ ದೂರ ಆದ ಅರ್ಥ ವ್ಯರ್ಥ ಆಯ್ತು ಒಂಜಿ ಕಾರ್ಯಕ್ರಮ ಒಂಜಿ ಮಲ್ಲ ಅರ್ಥ ಬರ್ಕೊಂಡು ಅರ್ಥ ಆಯ್ತು ಗೊತ್ತುಂಡು ಖಂಡಿತ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡು ನಾವು ಓಕೆ ರೂಪೇಶ್ ಹೆಂಗ್ ನಿಜಾಗ್ಲೇ ಅರ್ಥ ಆಯ್ಜಿ ಅಂಡ್ ಅರ್ಥ ಆಪುನ ಏನೊಂಜಿ ಎಂಕ್ಲನ ವೀಕ್ಷಕರಿಗೆ ಪನ್ಕ ಇನ್ನಿತ್ತ ಫಸ್ಟ್ ಕಂಟೆಸ್ಟೆಂಟ್ ಬರೋದಿಲ್ಲ ಲಾಸ್ಟ್ ಟೈಮ್ ಆರ್ನ ಪರ್ಫಾರ್ಮೆನ್ಸ್ ಹಿಡಿದು ಎಂಕ್ಲೇನ್ ಮಾತ ಒಂಚೂರು ಸೆಂಟಿಮೆಂಟಲ್ ಮಲ್ತಿದ್ದೀರ ಅಂಡ್ ಈ ಸಾರಿ ಆರ್ನ ಬ್ರದರ್ಲ ಬತ್ತದು ಈ ವೇದಿಕೆ ಪರ್ಫಾರ್ಮ್ ಮಲ್ತೊಂದಿಲ್ಲ ಆರ್ಲ ಬ್ರದರ್ಲ ಯು ಮೀನ್ ಅಣ್ಣೆ ಅವ್ರ ಮೆಗ್ಗೆ My God. ಸ್ಪೆಷಾಲಿಟಿ ಪಂಡ ಜೋಕುಲು ಎನ್ನ ಇಲ್ಲಡ್ಲಾರ ಜೋಕುಲು ಲೇರಿ ದಿಲ್ ಬಿ ಎಕ್ಸ್ಟ್ರೀಮ್ಸ್ ಒರಿ ಫುಲ್ ಟ್ಯಾಲೆಂಟೆಡ್ ಇತ್ತನ ಒರಿಯಾಗ ಇಲ್ಲಾರ್ದ ಪಿದೆ ಬರ್ರೆ ಬುಡ್ಚಿ ಸೊ ಆತ ಎಕ್ಸ್ಟ್ರೀಮ್ಸ್ ಇಪ್ಪುನಾಗ ಇಟ್ಸ್ ಖಂಡಿತ ರಿಯಲಿ ಮಸ್ತ್ ಖುಷಿ ಆವೊಂದುಂಡು ಎನ್ನೈತೆ ಅಕ್ಕನ ಬಗ್ಗೆ ಬಂದ್ಬಿಟ್ಟು ನಾನು ಇಂಗ್ಲ ಗಲಾಟೆ ಮಲ್ತೊಂದಿದ್ದ ಇತ್ತಲ್ಲಿ ಬಾಂಬ್ ಇಡಲ್ಲಾರ ಬಟ್ ಇತ್ತ ಗೊತ್ತಾಪುಂಡು ದಾದ ಆ ಒಂಜಿ ಅಟ್ಯಾಚ್ಮೆಂಟ್ ದಾದ ಅಂದ್ರೆ ಸೊ ಖಂಡಿತವಾದ್ಲ ಆರ್ನ ಮೆಗ್ಗೆಗೆ ಹ್ಯಾಟ್ಸ್ ಆಫ್ ಮಾಡೋಡು ಎತೋ ಜನ ಇಲ್ಲಡು ಉಪ್ಪೇರು ಆಂಜನಾಗ್ಲಿ ಮೆಗ್ದಿ ಅವಡ ಅಕ್ಕ ಅವಡು ಇಲ್ಲಡು ಬಿದೆ ಬರಲ್ಲಿ ಅಂಚ ಡ್ರೆಸ್ ಪಾಡ್ರಲ್ಲಿ ಇಂಚೊಪ್ಪೆರಲ್ಲಿ ಡ್ಯಾನ್ಸ್ ಮಾಡ್ಪೆರಲ್ಲಿ ಆಕ್ಟಿಂಗ್ ಮಾಡ್ಪೆರಲ್ಲಿ ಇಂಚ ಮಾತ ಪನ್ಪುನಕ್ಲು ಉಳ್ಳೇರು ಆಂಡ ಈ ಮೆಗ್ಗೆ ಇಸ್ ರಿಯಲಿ ಸ್ಪೆಷಲ್ ಒಡೆ ಮುಟ್ಟ ಅಕ್ಕಗೆ ಸಪೋರ್ಟ್ ಮಲ್ತೊಂದುಲ್ಲೇರು ಪಂಡ ವೇದಿಕೆಗೆ ಬರ್ತದೆ ಡ್ಯಾನ್ಸ್ ಮಲ್ತದು ಅಕ್ಕನೊಟ್ಟಿಗೆ ಯಾನು ಇಲ್ಲ ಸಪೋರ್ಟ್ ಮಲ್ತಂದಿಲ್ಲರು ಸೊ ಅಂಚಾದ ಮಲ್ಲ ಚಪ್ಪಾಳೆ ಕೊರ್ಲೆ ಅಂಡ್ ಪ್ಲೀಸ್ 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 ವೆಲ್ಕಮ್ ದ್ಯಾಮ್ हर साल मेरी जन्मदिन पर आपकी चेहरे पर आने वाली खुशी मेरी पूरी साल को खुशी से भर देता है। काश धुंधला जाए जो मंजिलें एक पल को तू नजर झुका झुक जाए सर जहां वहीं मिलता है रब का रास्ता तेरी किस्मत तू बदल दे रख हिम्मत बस चल दे तेरे साथी मेरे कदमों के हैं निशान तू ना जाने आस पास है खुदा 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 खुद पे डाल तू नजर हालातों से हार कर कहाँ चला रे हाथ की लकीर को मोड़ता मरोड़ता है हौसला रे तो खुद तेरे ख्वाबों के रंग में तू अपने जहां को भी रंग दे कि चलता हूँ मैं तेरे संग में हो शाम भी तो क्या जब होगा अंधेरा तब पाएगा दर मेरा उस दर पे फिर होगी तेरी सुबह तू न जाने आस पास है खुदा तू न जाने आस पास है खुदा तू न जाने आस पास है खुदा तू न जाने आस पास है खुदा
काश इस साल भी आप होते पापा। ವಾವ್, ಸೂಪರ್ 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 ಫ್ಯಾಂಟಾಸ್ಟಿಕ್. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ವೇದಿಕೆಯಲ್ಲಿ ಹಲವಾರು ಸಂದೇಶಗಳು ನಿಮಗೆ ಸಿಗುತ್ತೆ. ಇಲ್ಲಿ ಇನ್ನೊಂದು ಸಂದೇಶ ಏನಪ್ಪ ಅಂದರೆ, ನಿಜ ಜೀವನದಲ್ಲಿ ಅವ್ರ ತಮ್ಮ ಆಗಿದ್ರು ಕೂಡ ಅವ್ರ ತಂದೆಯ ಸ್ಥಾನವನ್ನು ಪಡ್ಕೋತಾರೆ. ಯಾಕೆ ಅಂದರೆ ಪ್ರೀತಿಯನ್ನು ಯಾರು ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಸಂಬಂಧಗಳು ನಿಲ್ಲುತ್ತೆ. ಸೊ ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು, ಫ್ಯಾಂಟಾಸ್ಟಿಕ್. ತುಂಬ ಖುಷಿ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಒಂದು ನೀವು ಮಾಡಿದಂತಹ ಆ್ಯಕ್ಟ್ ಏನಿದೆ ತುಂಬ ಖುಷಿ ಆಯಿತು. ಎಷ್ಟೋ ಜನರಿಗೆ ಅದರಿಂದ ಸಂದೇಶ ಹೋಗಿರುತ್ತೆ. ನಿಜವಾಗ್ಲೂ ಹುಡುಗಿಯರ ಅಥವಾ ಹೆಂಗಸರ ಬಗ್ಗೆ ಹೇಳುವಾಗ ಅವರ ಫಸ್ಟ್ ಲವ್ ದಟ್ ಇಸ್ ಡ್ಯಾಡ್ ಅಂತ ಹೇಳ್ತಾರೆ. ಸೊ ಅವರಿಗೆ ತಂದೆ ಮೇಲೆ ಇರುವಂಥ ಒಂದು ಪ್ರೀತಿ ಅದು ತುಂಬಾ ಅದ್ಭುತವಾಗಿರುತ್ತೆ. ಎಷ್ಟೋ ವೃದ್ಧಾಶ್ರಮಗಳಿರ್ಬೋದು, ಆದರೆ ಆ ವೃದ್ಧಾಶ್ರಮಗಳಿಗೆ ಕಳಿಸೋರು ಯಾರು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಪುರುಷ ಸಮಾಜ ಅಂತ ಹೇಳಬೇಕಾಗುತ್ತೆ. ಆದರೆ ಹುಡುಗಿಯರು ಯಾವತ್ತೂ ಕೂಡ ತಂದೆನ ತುಂಬಾ ಇಷ್ಟಪಡ್ತಾರೆ ಅಂತ ಈ ಮೂಲಕ ನೀವು ಒಂದು ಮೆಸೇಜ್ ಕೊಟ್ಟಿದ್ದೀರಾ. ದಟ್ ಇಸ್ ರಿಯಲಿ ರಿಯಲಿ ಗ್ರೇಟ್. ಆ್ಯಂಡ್ ಈ ಒಂದು ಮೂಡನ್ನು ನಾನು ಸ್ಪಾಯ್ಲ್ ಮಾಡೋದಿಲ್ಲ, ಡೈರೆಕ್ಟಾಗಿ ಕೇಳ್ತೀನಿ ನಮ್ಮ ಜಡ್ಜಸ್ ಹತ್ರ. ಮೊದಲನೇದಾಗಿ ಮಿಸ್ಟರ್ ಎಲ್ಟನ್ ಹೇಳಿ, ನಿಮ್ಗೆ ಎಷ್ಟು ಖುಷಿ ಆಯಿತು? ಫಸ್ಟ್ ಆಫ್ ಆಲ್ ಹಾಯ್ ಮೆರುಲಾ. ಆ್ಯಂಡ್ ಹಾಯ್ ನಿಖಿಲ್ನ ಡಾನ್ಸ್ ಸ್ಪೆಷಲ್ ಫಸ್ಟ್ ಏನು ಅನ್ಬೇಕು ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಎಂಕ್ ಅರ್ಥ ಅಂಡದಾದಂದು ಇಷ್ಟ ಅಂಡ್ ಬಟ್ ಈ ಕಾನ್ಸೆಪ್ಟ್ ಎಂಕ್ ಹಾಕೊಂಡು ಕಿ ಇಟ್ ವಾಸ್ ಅ ಫಾದರ್, ರೈಟ್? He was playing a father's role. Aar ತೀರ್ಪೋತೇರು, then on your birthday you remember and he comes in your dream. In the end he is not there, correct? That's right, yeah. Correct. So I like the concept. Okay, I like the concept. Second, the lifts. Niklonji na lift mantadar ilya okay, lift mantadar edethan. Okay, third lift ir malpunaga some hesitation, few movements ir dance malpunaga nikla connection ijjan en connection toji a daughter and a father en connection toji nidan mast synchro barondijjan ಅರ್ಥ ಆಗುತ್ತೆ ಅದ ಬನ್ನಿ ಸ್ಟೆಪ್ಸ್ ಕ್ಲಾರಿಟಿ ಆತಿಜ್ಜನ್ 100% ಇಜ್ಜನ್. ಆ್ಯಂಡ್ ಮೆರುಲಾ, ಐ ಹ್ಯಾವ್ ಸೀನ್ ಯು ಲಾಸ್ಟ್ ಟೈಮ್, ಯು ಹ್ಯಾವ್ ದ್ಯಾಟ್ ಕೆಪಾಸಿಟಿ ಟು ಗೋ ಆನ್ ಅನದರ್ ಲೆವೆಲ್. ಐ ವಾಂಟ್ ಟು ಸಿ ಯು ಗ್ರೋಯಿಂಗ್. ಐ ಡೋಂಟ್ ವಾಂಟ್ ಯು ಟು ಕಮ್ ಡೌನ್. ಎಂಕ್ ಇರ್ ತಿರ್ತು ಬರ್ರವಲ್ಲಿ ಯು ಹ್ಯಾವ್ ಟು ಗೋ ಅಪ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್. I didn't expect this performance. I wanted more than this. Third, ಸಿಂಕ್ರೋ ಮೂಜಿ ನಾಲ್ಗಡೆ ಸ್ಟೆಪ್ ಸಿಂಕ್ರೊನೈಸೇಷನ್ ಇಜ್ಜಾನ್. ಓಕೆ, ಸಿಂಕ್ರೊನೈಸೇಷನ್ ಪಂಡ ಒಟ್ಟಿಗೆ ಇಜ್ಜಾನ್, ಮ್ಯಾಚ್ ಆನ್ ಇಜ್ಜಾನ್ ನಿಗ್ಲು ಏಪ ಸ್ಟಾರ್ಟ್ ಮಲ್ಪುನು ಏಪ ಎಂಡ್ ಮಲ್ಪುನು ಅವು ಬೋರ್ಡ್. ಓಕೆ, ನೆನಪ್ದಿಲೆ ಪ್ಲೀಸ್. ಆ್ಯಂಡ್ ಗುಡ್ ಜಾಬ್, ಗುಡ್ ಜಾಬ್. ಇರ್ನ ಪುದರ ಸಾರಿ ಮೈಟಿ ಗುಡ್ ಜಾಬ್. ಓಕೆ, ಆ್ಯಂಡ್ ಮೆರುಲಾ, ಐ ವಾಂಟ್ ಟು ಸಿ ಯು ನೆಕ್ಸ್ಟ್ ಬೆಟರ್ ದೆನ್ ದಿಸ್. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಒಂದು ಸ್ವಲ್ಪ ಹುಳಿ ಇತ್ತು, ಒಂದು ಸ್ವಲ್ಪ ಖಾರ ಇತ್ತು, ಅದ್ರ ಜೊತೆಗೆ ಸ್ವೀಟು ಇತ್ತು ಅವ್ರ ಮಾತಲ್ಲಿ. ಆ್ಯಂಡ್ ಇವಾಗ ನಮ್ಮ ಚಿರಶ್ರೀ ಅಂಚನವ್ರು ಏನು ಹೇಳ್ತಾರೆ ಕೇಳ ಬನ್ನಿ. ಹಾಯ್ ನಿಶಾ. Hello. ಸೊ ಈರೊಂದು ಕಾನ್ಸೆಪ್ಟ್ ಆ್ಯಕ್ಚುಲಿ ದಾಯ್ ಸೆಲೆಕ್ಟ್ ಮಾಡ್ತೀನಿ. Actually, I stay in abroad. So my dad stays here. Dad, he used to stay alone. Even my mom was with me. ಓಕೆ, ಎಸ್, ಖಂಡಿತ ಅವರ ಕಣ್ಣೀರಲ್ಲೇ ಗೊತ್ತಾಗುತ್ತೆ ಅವರು ಅವ್ರ ತಂದೆನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಸೊ ಖಂಡಿತವಾಗ್ಲೂ ನಿಮ್ಮಂಥ ಮಗಳನ್ನ ಪಡೆಯೋದಕ್ಕೆ ನಿಮ್ಮ ತಂದೆ ತುಂಬಾನೇ ಪುಣ್ಯ ಮಾಡಿರಬೇಕು. ಆ್ಯಂಡ್ ಎಸ್, Fun is that thing. And recently, even my second dad, that is my father-in-law, he's missing from 3 months. So that is the concept. This concept is dedicated to him. Okay. It was really a good concept. And away dance edde ittanda, but alpa chur clumsy avund ittanda. So it's okay. Next time better malpuli. Okay, Yeah, sure. all the best. Thank you. ಆ್ಯಂಡ್ ಅರುಣ್ ಅಲೋ ಸರ್ ಪ್ಲೀಸ್. ಹಾಯ್ ನಿಶಾ. Hello. ಎಂಚೊಲ್ಲಾರು ಹುಷಾರುಲ್ಲೆ. ವಾವ್, ಎಂಚಾಂಡಿರ್ನ ಪರ್ಫಾರ್ಮೆನ್ಸ್ ಇರೇಗೆ ಇನಿ ಆತೆ ಎಡ್ಡೆ ಆತಿಜಿ. ಸೊ ಓಕೆ, ದಯಪಂಡ ಇರುತ್ತೆ ಡ್ಯಾಡಿನ ಎನ್ನದು
ಈ ಕಾನ್ಸೆಪ್ಟ್ ಇರ್ಮಂತಾರೆ ಕಾನ್ಸೆಪ್ಟ್ ಎಡ್ಡೆತ್ತುಂಡು ಆಂಡ್ ಫ್ಯಾಮಿಲಿಡ್ ಪ್ರತಿಲ ಫ್ಯಾಮಿಲಿ ರೌಂಡ್ ಕೊರ್ನಾಗ ಪ್ರತಿಯೊಂದು ಕಾಂಪಿಟೇಷನ್ ಪ್ರತಿಯೊರೆಲ್ಲ ಮನ್ಪುಂಡದ ಬಂಡ ಫ್ಯಾಮಿಲಿದು ಒಂಜಿ ದುಃಖನೇ ಸ್ಟೇಜ್ ತೋಜಪೋಂದುಲ್ಲೇರೆ ಅವಲ್ಲ ದುಃಖ ಮೂಲ ದುಃಖ ಫ್ಯಾಮಿಲಿ ಏತ್ ಕೆಲವು ಖುಷಿತ ಕೆಲವು ಸನ್ನಿವೇಶ ಒಪ್ಪುನ ಐನು ತೋಜಪೋಲ್ಯತ್ತ ಅವು ದಯ ಇಂಚ ಮಂತಾರೆ ಓಕೆ ಡ್ಯಾನ್ಸ್ ವೈಸ್ ಪಂಡಿಲಕ್ಕನೆ ಪೂರ ಪಂಡಿಲಕ್ಕನೆ ಒಂಜಿ ಟಾಪ್ ಮುನ್ಪನ ರ್ಯಾಪುಜಿ ಎವರೇಜ್ ಓಕೆ ದಯಪಂಡ ಈ ಲಾಸ್ಟ್ ಟೈಮ್ ಅಂತಿನ ಪರ್ಫಾರ್ಮೆನ್ಸ್ ಇಸ್ ಅಲ್ಟಿಮೇಟ್ ಅವು ಹೆಂಗೆ ಇತ್ತೆಲ್ಲ ಮನಸ್ಸುಂಡು ಸೊ ಪ್ರತಿಯೊಂದು ಸ್ಟೆಪ್ ಇರ್ನ ಆತ ಕ್ಲೀನ್ ಆತ ನೀಟ್ ಆದಿತ್ತಂಡು ಸೊ ಈ ಸರ್ತಿ ಪಾರ್ಟ್ನರ್ಡ್ ದಾದನ ಅಂಚಾದು ಪೆರ್ಲ ಯಾರು ಸೊ ಗೆಡ್ಡ ಸಪೋರ್ಟ್ ಬಂದಿದ್ದಾರೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಕೆ ಟೆಕ್ನಿಕಲಿ ಅವ್ರು ಏನು ಹೇಳ್ಬೋದು ಏನು ತಪ್ಪುಗಳನ್ನು ಹೇಳ್ಬೋದು ಅದನ್ನು ನೀವು ನೆಕ್ಸ್ಟ್ ರೌಂಡಲ್ಲಿ ಸರಿ ಮಾಡ್ಕೊಳ್ಳಿ ಬಟ್ ಕಾನ್ಸೆಪ್ಟ್ ಬಗ್ಗೆ ಹೇಳುವಾಗ ಜನರು ಅದೆಲ್ಲ ಥಿಂಕ್ ಮಾಡಲ್ಲ ಆ ಸ್ಟೆಪ್ ಹಂಗೆ ಮಾಡಿದ್ದಾರೆ ಅದೆಲ್ಲ ಥಿಂಕ್ ಮಾಡಲ್ಲ ಅವ್ರ ಮನಸ್ಸಿಗೆ ಏನು ರೀಚ್ ಆಗುತ್ತೆ ಅದನ್ನು ಮಾತ್ರ ಥಿಂಕ್ ಮಾಡ್ತಾರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಆ್ಯಂಡ್ ನೀವು ಹೇಳಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ವೇದಿಕೆಗೆ ನಿಮ್ಮ ಅಕ್ಕನ ಬಗ್ಗೆ ಹೇಳಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ನಿಮಗೆ ಎಷ್ಟು ಖುಷಿ ಆಗುತ್ತೆ ಒಂದು ವೇದಿಕೆಗೆ ಬರೋದಕ್ಕೆ ನನ್ನ ಅಕ್ಕ ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಅವಾಗ ತುಂಬ ಚಿಕ್ಕ ಹುಡುಗ ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ ಅಲ್ಲಿಂದನೂ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ನಾನು ಡ್ಯಾನ್ಸರ್ ಅಲ್ಲ ನಾನು ಥಿಯೇಟರ್ ಪರ್ಸನ್ ನಾನು ಓಕೆ ಅಕ್ಕಂದು ನಾನು ಡ್ಯಾನ್ಸ್ ಹೇಗೆ ಕಲಿತೆ ಅಂತ ಹೇಳಿದ್ರೆ ಯಾವುದಾದ್ರು ಕಾಂಪಿಟೇಷನ್ಗೆ ಹೋದಾಗ ಯಾವುದಾದೊಂದು ಮೇಲ್ ಡ್ಯಾನ್ಸರ್ ಕಡಿಮೆ ಆಗಿಬಿಡೋದು ಅದನ್ನು ಫಿಲ್ಅಪ್ ಮಾಡೋಕ್ಕೆ ನಾನು ಸೊ ಅಕ್ಕ ಏಯ್ ಮಾಡು ಹೀಗೆ ಮಾಡಿ ಸ್ವಲ್ಪ ಕಲಿತೆ ನಂದು ಆ್ಯಕ್ಚುಲಿ ಇವತ್ತೊಂದು ಶೋ ಇತ್ತು ಅದಕ್ಕೆ ನಂಗೆ ಮಾಡೋಕ್ಕಾಗಲಿಲ್ಲ ಬ್ಯಾಂಗ್ಳೂರಲ್ಲಿ ಪಪೆಟ್ ಶೋ ಇತ್ತು ಇವತ್ತು ನಂದು ಆ್ಯಕ್ಚುಲಿ ನಾನು ಅದನ್ನು ನನ್ನ ಸರ್ಗೆ ಬಿಟ್ಕೊಟ್ಟೆ ಆಮೇಲೆ ಯಾಕಂದರೆ ನನ್ನ ಅಕ್ಕನ ಜೊತೆ ಕಮಿಟ್ ಆಗಿದೆ ನಾನು ಇಲ್ಲಿ ಶೋ ಚಪ್ಪಾಳೆ ಕೊಡ್ರಪ್ಪ ಅವರಿಗೆ ಜೋರಾಗಿ ಫ್ಯಾಂಟಾಸ್ಟಿಕ್ ಸೊ ನಾನು 5 years ನಂತರ ಡ್ಯಾನ್ಸ್ ಮಾಡ್ತಿರೋದು ರಿಯಲಿ ಗ್ರೇಟ್ ಯಾರ್ ಆ್ಯಂಡ್ ನಿಮ್ಮ ಮೂಲಕ ನೀವು ಎಷ್ಟೋ ಜನ ವೀಕ್ಷಕರು ಇರ್ತಾರೆ ಎಷ್ಟೋ ಜನ ತಮ್ಮಂದಿರು ಇರ್ತಾರೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾವ ರೀತಿ ಅಕ್ಕನ ಪ್ರೀತಿ ಮಾಡಬೇಕು ಅಂತ ಹೇಳ್ತೀರಾ ನೀವು ನಾನು 10 years ಇಂದ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ನಂದೇ ಓನ್ ಇನ್ಸ್ಟಿಟ್ಯೂಷನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ 10 ವರ್ಷದಿಂದ ಒಬ್ಬನೇ ಇದ್ದೀನಿ ಆದರೆ ನಂದು ಫ್ಯಾಮಿಲಿಯನ್ನು ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಮತ್ತು ಅದರಲ್ಲೂ ನನ್ನ ಅಕ್ಕನಿಗೆ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ ಯಾಕಂದರೆ ನನ್ನ ಚೈಲ್ಡ್ಹುಡ್ಡಿಂದನೂ ಹೆಂಗಂತೇಳಿದ್ರೆ ಅಕ್ಕಂಗೆ ಅಮ್ಮ ಹೊಡಿಬೇಕಾದ್ರೆ ನಾನೇ ಸ್ಟಿಕ್ಕಲ್ಲಿದ್ದೆ ಹುಡ್ಕೊಂಡು ತಂದು ಕೊಡ್ತಾ ಇದ್ದೆ ಆದರೆ ನನಗೆ ಯಾವತ್ತಾದ್ರೂ ಅಮ್ಮ ಹೊಡಿಬೇಕಾದ್ರೆ ನಮ್ಮ ಅಕ್ಕ ಬಂದು ನನ್ನ ಏಟೆಲ್ಲ ಅವಳೆ ನೋಡು ಗ್ರೇಟ್ ಓಕೆ ತುಂಬ ಒಳ್ಳೆ ಮೆಮರೀಸ್ ಎಲ್ಲ ಶೇರ್ ಮಾಡಿದ್ರಿ ಆ್ಯಂಡ್ ನಿಮಗೆ ಇಫ್ ಐಮ್ ನಾಟ್ ರಾಂಗ್ ಒಂದು 45 days ಮಗು ಇದೆ ರೈಟ್ ಓ ಮೈ ಗಾಡ್ ನಾನು ಕನ್ಫರ್ಮೇಷನ್ ಕೇಳಿದೆ ನೋಡಿ ನಮಗೆ ಹುಡುಗರಿಗೆಲ್ಲ ಒಂದು ಬೆನ್ನು ನೋವು ಬಂದರೆ 1 ತಿಂಗಳು ನಾವು ಎಲ್ಲಿಗೂ ಹೋಗಲ್ಲ ಅಂಥದ್ರಲ್ಲಿ ಮಗು ಹೆರಿಗೆ ಆಗಿ 45 ದಿವಸದಲ್ಲಿ ಇವಾಗ 45 ದಿವಸ ಆಗಿದೆ ನೀವು ಆಡಿಷನಿಂದ ಹಿಡಿದ್ರೆ ಒಂದು 30 ದಿವಸ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಗ್ರೇಟ್ ಯಾಕೆಂದರೆ ಇಂಥ ಕೆಲಸ ಮಾಡೋಕ್ಕಾಗೋವಂಥದ್ದು ತಾಯಿಯಿಂದ ಮಾತ್ರ ಸೊ ಅದಕ್ಕೆ ನಾವು ಹೇಳೋವಂಥದ್ದು ತಾಯಿ ಅಂದರೆ ತಾಯಿಗೆ ಅಂಥ ಒಂದು ನಾವು ಗೌರವ ಅಂಥ ಒಂದು ಸ್ಥಾನ ಕೊಡ್ತೀವಿ ಆ್ಯಂಡ್ ನೀವು ಇಷ್ಟೆಲ್ಲ ನಮ್ಮನ್ನೆಲ್ಲ ಅಳಿಸಿದ್ರಿ ಕಣ್ಣೀರು ಕೊಟ್ರಿ ನೀವು ಕಣ್ಣೀರು ಹಾಕಿದ್ರಿ ಹೀಗೆಲ್ಲ ಹೋಗೋದಕ್ಕೆ ನಾವು ಬಿಡಲ್ಲ ಸೊ ಖುಷಿಯಿಂದ ಹೋಗಬೇಕು ಹೆಂಗೋ ನಿಮ್ಮ ಕಡೆಯಿಂದ ಒಂದು ಕೇಕ್ ಬಂದಿದೆ ಹೆಂಗೋ ಹಸಿವಾಗ್ತಾ ಇದೆ ಕೇಕ್ ಕಟ್ ಮಾಡಿ ಹೋಗೋಣ ನಾವು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೋಗ್ಬೋದು ನೀವು ಎಸ್ ಸರಿ ಒಂದು ಕೊನೋಡೆ ಅದು ಮಲ್ಲ తీర్పోండి బడ ఉంటుంది యబ్బా రాధే సార్ ఆనంద పుగర్ని అన్ని మెగ్గి అమ్మేరు అందించాను మనసు జాలెడ్డే జర్న ಪುಗರ್ನ ವೇಸ್ಟ್ ಅಂಡ್ ಹರ್ ಸ್ವಾರ್ಥ ಇಲ್ಲದಕ್ಕೆ ಮಾತ್ರ ಇಟ್ಟಾರೆ ಮಲ್ಲ ಅದು ಬಿಡಲಿ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಾನು ಆ ತಿಂದು ಖಾಲಿ ಮನೆ ತುಂಬು ಕೈಕಾಲ ಬರ್ತಂದು 2 ಪೀಸ್ ತಿಂದು ಬರ್ತಾ ಟೇಕ್ ಶಾರ್ಟ್ ಬ್ರೇಕ್ ಅಂಡ್ ಟು ಕಮ್ ಬ್ಯಾಕ್ Dance, mommy, dance. Dance, mommy, dance. Dance, mommy, dance. Welcome back after a short break to Sun Pure Dance Mommy Dance Season 2 powered by Ghadi Detergent, PropHippo.com ಹಾಗೆ Citadel Developers. ನಮ್ಮ ಈ ಕಾರ್ಯಕ್ರಮದ co-sponsors ಆಗಿದ್ದಾರೆ Mangalore Silks that is in Udupi, Aruna Masala, tried, tasted and trusted, Janapriya Rice Corporation, Ace Promoters and Developers, Bhumi Villas, Madikeri and Coorg.
ಮೇಸ್ಟ್ರೋ ಇಂಟೀರಿಯರ್ಸ್, ದ ಒನ್ ಪ್ಲೇಸ್ ಫಾರ್ ಆಲ್ ಯೋರ್ ಇಂಟೀರಿಯರ್ ಸೊಲ್ಯೂಷನ್ಸ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೇವೆ. ವೆನ್ಯೂ ಸ್ಪಾನ್ಸರ್ಸ್ ಆಗಿದ್ದಾರೆ ಫೋರಮ್ ಫಿಜಾ ಮಾಲ್. ಆ ಮೇಕಪ್ ಅಂಡ್ ಆ ಮೇಕ್ ಓವರ್ ಇಸ್ ಡನ್ ಬೈ ಆಪ್ಯುಲೆನ್ಸ್ ಮೇಕಪ್ ಸ್ಟುಡಿಯೋ. ವಿ ಹ್ಯಾವ್ ಆರ್ ಸಪೋರ್ಟ್ ಸ್ಪಾನ್ಸರ್ಸ್ ಕಾಸ್ಟ್ಯೂಮ್ ಕಾಟೇಜ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಸಮಯ. ಈ ಕಂಟೆಸ್ಟೆಂಟ್ ಡಾನ್ಸ್ ಮಾಡಿರುವಂತಹ ಒಂದು ಫ್ಯಾಮಿಲಿ ಮೆಂಬರ್ ಅಂದರೆ ಅವರ ಅಕ್ಕನ ಮಗಳು. ಅಂದರೆ ಅಕ್ಕನೇ ಸೂಪರ್ ಟ್ಯಾಲೆಂಟೆಡ್, ಅವರ ಮಗಳಂದರೆ ಎನರ್ಜೆಟಿಕ್. ಯಾಕಂದರೆ ನಮ್ಮ ಮಮ್ಮಿ ಕೂಡ ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಶ್ವೇತಾ. प्रीतम प्यार बंदूक में ना तो गोली मर आरे प्रीतम प्यार बंदूक में ना तो गोली मर आरे प्रीतम प्यार सब आग तो मेरी चोली मेरे जरा हुक्का उठा जरा चिल्लम जला पल्लू के नीचे छुपा के रखा है उठा दूं तो हंगामा हो पल्लू के नीचे दबा के रखा है उठा दूं तो हंगामा हो जोबन से अपने दुपट्टा गिरा दूं तो कौले कवारों का चेहरा खिले मैं आँख मारूं तो नोटों की बारिश हो लख जो हिला दूं तो जिल्ला हिले जिल्ला हिले 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 जिल्ला हिले 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 जिल्ला हिले 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 जरा टूटी बजा जरा ठुमका लगा पल्लू के नीचे छुपा के रखा है उठा दूं तो हंगामा हो पल्लू के नीचे दबा के रखा है उठा दूं तो हंगामा हो मैं तो हूँ जंगल के नाजुक हिरनिया रे खूंखार जालिम शिकारी है तू अरे काटे सुपारी बना के मुझे जो वो बेदर्द आरी रे आरी है तू आरी है तू आरी 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 है तू आरी 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 है तू आरी 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 उन्ना गड्डी दिखा उन्ना बॉडी दिखा पल्लू के नीचे छुपा के रखा है उठा दूं तो हंगामा हो पल्लू के नीचे दबा के रखा है उठा दूं तो हंगामा हो ವಾವ್ 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 ಶ್ವೇತಾ, ವೆರಿ ವೆಲ್ ಡನ್. ಥ್ಯಾಂಕ್ ಯು. ನೈಸ್. ಲಾಸ್ಟ್ ರೌಂಡಲ್ಲಿ ಯಕ್ಷಗಾನ ಗಂಡು ಕಲೆ ಫುಲ್ ಜಾನಪದ ಶೈಲಿ, ಒಂದು ಸಾಂಪ್ರದಾಯಿಕವಾದಂಥ ಒಂದು ಪರ್ಫಾರ್ಮೆನ್ಸ್. ಈಗ आरे प्रीतम प्यार बंदूक में ना तो गोली मर आरे प्रीतम प्यार बंदूक में ना तो ದಾದಾ ಕಾಸು ಪೆಜ್ಜಿನಿ ಇಜಿ ನಾಯ ಪೆಜ್ಜುವೆ ಏರು ರೂಪೇಸೆ ಒಂದು ಕಾಸ ಸರಿ ತುಲೆಗೆ 100 ರೂಪಾಯಿದ ಅಂದು ಸರಿ ತುಲೆಗೆ ಗಾಂಧಿ ಉಲ್ಲೇರು ಗಾಂಧಿ ಉಳ್ಳೇರು ಅಂದು ಪಿರಾವಡದ ಉಳ್ಳೇರ ಗಾಂಧೀಜಿ ಒಂದು ನಿಮಿಷ ತೂದ್ವಾರಪ್ಪ ದೇ ಒಂದು ಡೂಪ್ಲಿಕೇಟಿ ಒಂದು ಆಯ್ನೆ ಪೆಜ್ಜಿದ್ವೆ ಮಾರ್ರೆ ಹಾಗೆ ಕೊರ್ಕನ ಅಂದು ಹಾಂ ರೂಪೇಶ್ ಅಲ್ಲಿ ರೂಪೇಶ್ ಉಳ್ಳೇರು ಲೆಪ್ಪೋಡೆ ಅಂದು ಲೆಪ್ಲೆ ಅದ ರೂಪೇಶ್ ಅವು ಕ್ಲೀನ್ ಮಾಡ್ಬಿಡ ಸರ್ ಕ್ಲೀನ್ ಮಾಡ್ಬಿಡ
ಅವು ಮಂತ್ ದಾಣಿಂದೆ ಆರು ಪಂಡೇರು ಕೊರ್ರೆ ಸ್ವಚ್ಛ ಭಾರತ್ ಅಭಿಯಾನ್ ಮಾಡ್ತೀನಿ ಹಾಕಲೆ ಸೊ ಕ್ಲೀನ್ ದ ಸ್ಟೇಜ್ ಎಂದು ನಾವು ಪೋಯ್ ಕುರಿಪತಿ ಸೂಪರ್ ಮೇಡಮ್ ಬಟ್ ಏನ್ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡ್ತೀನಿ ಗಾಂಧೀಜಿನ ಬದಲು ಶಾರುಖ್ ಖಾನ್ ರಿತಿಕ್ ರೋಷನ್ ಮದ ಬರ್ರೆ ಇಜಿ ಆನ್ ಪುದರ್ ಪಾಡ್ ಐ ಮೀನ್ ಫೋಟೋ ಪಾಡ್ ಗಾಂಧಿ ಅಯ್ಯೋ ನೂದೆ ತಲ್ಪ ಇರ್ನು ತಿಗುದಿರಿ ಬಟ್ ಐತೆ ಬಿತ್ತು ಡಾನ್ಸ್ ಮಲ್ಪರೆ ಖುಷಿ ಆತಿ ಅನ್ನ ಬಚ್ಚ ಒಂಚೂರು ಅಯ್ಯೋ ಓಕೆ ಎನಿವೇಸ್ ಹಾಫ್ ಎಡ್ಡೆ ಬೈಲ್ ಹಾಕಲ್ ಮಲ್ತೇರೆ ಒರೆದಿ ನೀರು ಮಲ್ಪಲೆ ಒಂಜಿ ನಾಲಿಪ್ಪುನು ಐನ್ ಪೇಜ್ ಎಂಕ ಪೋಯ್ ಬಕ ಮನ್ ಬರ್ಚ್ ಬರ್ಚ್ ಇತ್ತೆ ನಿಮ್ ಪೇಜ್ ಒಂದು ಸೀದಾ ಪೋಲೆ ಪ್ಲೀಸ್ ಯೆಸ್ ಥ್ಯಾಂಕ್ ಯು ಸೋ ಮಚ್ ಕ್ಯಾರಿ ಆನ್ and you also carry on yes edit all undu antu pen thank you so much next bannaga original kalnir okay Shweta very nicely done ಯಕ್ಷಗಾನದಿಂದ ಒಂದು ಐಟಮ್ ಸಾಂಗ್ ಐಟಮ್ ನಂಬರ್ ಓಕೆ ಇವ್ರ ಅಕ್ಕನ ಮಗಳು ಹೌದು ಏನ್ ಮಾಡ್ತಾ ಇದ್ದೀರಾ 10th ಓಕೆ ನಿಮ್ಮ ಸ್ವಂತ ಅಕ್ಕನ ನನ್ನ ಹಸ್ಬೆಂಡ್ ಇದು ಅಕ್ಕ ನಿಮ್ಮ ಹಸ್ಬೆಂಡ್ ಅಕ್ಕ ಓಹೋ ಮದುವೆ ಆದ್ಮೇಲೆ ಗಂಡನ ಮನೆ ನಮ್ಮ ಮನೆ ಅಂದ್ರೆ ಗಂಡನ ಅಕ್ಕ ಕೂಡ ನಮ್ಮ ಅಕ್ಕನೇ ಅತ್ತಿಗೆ ಮಗಳು ಹೌದು ಇವ್ರ ಜೊತೆ ಡಾನ್ಸ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸಿದ್ರಿ ನೀವು ಅದೇ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರು ಡಾನ್ಸಸ್ ಇಲ್ಲ ತಮ್ಮನ ಜೊತೆ ಮಗಳ ಜೊತೆ ಮಾಡಬೇಕು ಅಂತ ಆಸೆ ಇತ್ತು ತಮ್ಮ ಇಸ್ ಆಲ್ಸೋ ನಾಟ್ ಅ ಡಾನ್ಸರ್ ಮಗಳಿಗೆ ಫಿಯರ್ ಇದೆ ದೆನ್ ಐ ಥಾಟ್ ಶಿ ಇಸ್ ಅ ಪರ್ಫೆಕ್ಟ್ ಒನ್ ಸೊ ಅದಕ್ಕೆ ಅವ್ರ ಜೊತೆನೇ ಡಾನ್ಸ್ ಮಾಡಿ ಓಕೆ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಡಾನ್ಸ್ ಇವತ್ತು ಹೇಗಾಗಿದೆ ಲಾಸ್ಟ್ ಟೈಮ್ ಸೂಪರ್ ಗುಡ್ ಕಮೆಂಟ್ ಸಿಕ್ಕಿತ್ತು ಸೊ ಕಂಪ್ಯಾರಿಟಿವ್ಲಿ ಹೌ ಡು ಯು ಥಿಂಕ್ ಇವತ್ತಿನ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನೊಂದು ನ್ಯೂ ಫೋಟೋ ಟ್ರೈ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಲಾವಣಿ ಮಾಡಿದ್ದೆ ಸೆಕೆಂಡ್ ಟೈಮ್ ಯಕ್ಷಗಾನ ಥರ್ಡ್ ಟೈಮ್ ಐಟಮ್ ನಂಬರ್ ಸೊ ಐ ಆಮ್ ಟ್ರೈಯಿಂಗ್ ಸೊ ಐ ವಾಂಟ್ ಟು ರೀಚ್ ದೇರ್ ಸರ್ ಯಾವಾಗಲೂ ಹೇಳಿದಾಗೆ ಮೇಲೆ ಹೋಗ್ಬೇಕಾದ್ರೆ ಕೆಳಗೆ ಬರ್ಬೇಕು ಹಿಯರ್ ಆರ್ ದೇರ್ somewhere in the top anywhere here yes. Okay right let's see where the judges have reached you yes Arun sir en chaatan Shwetana performance ಶ್ವೇತಾ yes sir ಎಂಚೊಲ್ಲರ್ ಯಾನ್ ಸೌಖ್ಯ ಈರೇನ್ ಚೊಲ್ಲರ್ ಯಾನ್ ಆರಾಮ್ ಓಕೆ ಸರ್ ಒಂದು ಇರ್ನ ಪಾರ್ಟ್ನರ್ ಅದು ಎನ್ನ ಅಕ್ಕನ ಮಗಳ ಹಸ್ಬೆಂಡ್ನ ಅಕ್ಕನ ಮಗಳ ಓಕೆ ಗುಡ್ ಆರ್ ಇರೆಗ್ ಎಡ್ಡೆ ಸಪೋರ್ಟ್ ಮಂತದೇರ್ ಇರ್ನ ಈ ಡ್ಯಾನ್ಸ್ ಪಂಡ ಒಂತೆ ಟಫ್ ಡ್ಯಾನ್ಸ್ ಫಾಸ್ಟ್ ಅದು ಮಂತ ಇತ್ತಾರೆ ಇರ್ನ ಎನರ್ಜಿ ಲೆವೆಲ್ ಬಾರೆ ಎಡ್ಡೆ ಎತ್ತುಂಡು ಥ್ಯಾಂಕ್ ಯು ಸರ್ ಸೊ ಮಸ್ಟ್ ಪ್ರಾಪರ್ಟಿ ಯೂಸ್ ಮಂತದಾರು ಲ್ಯಾಂಪ್ ಆರ್ಡ್ ಪೂರ ಟೋಟಲಿ ಇರ್ನ ಪರ್ಫಾರ್ಮೆನ್ಸ್ ಇಸ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್ ಎನರ್ಜಿ ಜಾಸ್ತಿ ಬಂದಿರಿ ಇನ್ನು ಪುದರ್ದಾದೆ ಶಿಬಾನಿ ಈ ರಾರೆಂದಾದ ಲೆಪ್ಪುನು ಅಕ್ಕನ ಲೆಪ್ಪುನೆ ಓಕೆ ಓಕೆ ಅಕ್ಕನ ಎನರ್ಜಿ ಮಸ್ತ್ ಜಾಸ್ತಿ ಆತ ಯಾರನ್ನೊಟ್ಟಿಗೆ ಡಾನ್ಸ್ ಅಲ್ಲಿ ಬರೀ ಪೋಡಿಗೆ ಆಯ್ಜೆ ಪ್ರಾಕ್ಟೀಸ್ ಆದ ಓಕೆ ಅಂದಾಂಡೆ ಆಕ್ಚುಲಿ ಸೌಜನ್ಯ ಅಲ್ಲಿ ಮಸ್ತ್ ಗ್ರೇಟ್ ದಪ್ಪ ನಾ ಎಲ್ಲೇ ಅಲ್ಲಿಗೆ ಎಕ್ಸಾಮ್ಸ್ ಉಂಡು ಸ್ಟಿಲ್ ಯಾನ್ ವೀಕೆಂಡ್ ಒಂಜಿ 2 ದಿನ ಲೆಪ್ಪ ನಂಗೆ ಪ್ರಾಕ್ಟೀಸಿಗೆ ಬರೋಂದಿತ್ತನು ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹರ್ ಅಂಡ್ ನಾ ಅಮ್ಮಗ್ಲ ಮಸ್ತ್ ಥ್ಯಾಂಕ್ಸ್ ವೆರಿ ನೈಸ್ ವಿ ನೀಡ್ ಸಪೋರ್ಟಿವ್ ಫ್ಯಾಮಿಲಿ ಇಂಚ ಸಪೋರ್ಟ್ ಇತ್ತನ ಮಾತ್ರ ಈ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆ ಒಂಜಿ ಇಟ್ ಗೆಟ್ಸ್ ದಟ್ ಲೆವೆಲ್ ನಾನು ಜಸ್ಟ್ ಪನ್ನಿ ನರೆಕ್ ಡಾನ್ಸ್ ಮಮ್ಮಿ ಡಾನ್ಸ್ ಸೆಲೆಕ್ಟ್ ಆತೆ ಸೊ ನಮ್ಮ ಮಗಲೇನ್ ಆರೆ ಏಪಪ್ಪ ಯಾನ್ ಕಡಪುರ್ ಬಂದ್ ಪಂದಾಣಿ ವೆರಿ ನೈಸ್ ಆರ್ಲ ಬೈದೇರ ಅಂದ್ ಆರ್ಲ ಬೈದಾರೆ ಎನ್ನ ಫ್ಯಾಮಿಲಿ ಇನ್ನು ಎನ್ನ ಮಾಮಿ ಬೈದಾರೆ ಸ್ಪೆಷಲಿ ಎನ್ನ ಮಾಮಿ ಬೈದಾರೆ ಎನ್ನ ದೊಡ್ಡಮ್ಮ ಬೈದಾರೆ ವೆರಿ ಗುಡ್ ಜೋಕುಲ್ ಎನ್ನ ಡ್ಯಾಡಿ ಎನ್ನ ಮೆಗ್ಗೆ big family bega barpunana big family can come into the stage quickly Shweta's big family onto the stage okay Shirashri hi Shweta hi nice costume rajjanla mast porlu tojundullar thank you and performance last time chur dull ittanda okay but because last time it was really a good performance yes. so but it's okay something different try maldari sala and ave alpa kella movements you could have done it still better okay right. So all the best thank you so much Elton hi Shweta hi sir ಮಾತ್ರೆಗ್ಲ ವೆಲ್ಕಮ್ big family happy family ಮಾತ್ರೆಗ್ಲ ವೆಲ್ಕಮ್ okay so first of all Shweta in a dance na bagge I had given you a title okay you are my smiling queen correct yes. yeah au inila iro dion yaru okay you have kept that words onte bejarundo yes panle okay dancing wise alpanodanda okay irna partner da okay I know you have exams tomorrow yes superb a good job coming here tomorrow is your exam correct ate irini battad arondige support mandunlar superb fab but a 2 days raddina 3 dina rehearsal dada mantadar first irna dada malbad pannaga arna expression to oditten that she has a very big title
Okay, one the match out and energy wise both of you a little dull. Okay, and I felt the choreography, yes, I felt personally the choreography is good, it's not bad. Ira prop use ಮಾಡಿದಾರದ good, but nalla use malpolitan prop. Yes. When I saw that prop ഞാൻ prop ತೂನಗ I expected at least 1-2 step ಮಿತ್ ಹೋದ ಬೊಕತ್ತಿರ್ತದಲ್ಲ ಬರ್ತದೆ. So actually my plan was that Huh. the choreography was that, Okay. but unfortunately the Ladder. the ladder which we are using, unfortunately the one of the side it doesn't have step, so That's okay. means One side there is a step. that You could have was used kept it. Ulta. Actually, it was Ulta. kept ulta in urgency. We kept it like this. It was like this, and actually I had to that climb was up. my plan. Okay, That was okay. I the had to choreography. climb up and I Okay, had to do the knowledge. steps. Okay, and I like the lamp what you used, but you could have used more. That's what I'm saying. All props were nicely done, kept, placed, but it's not used properly. Okay. ಅರ್ಥ ಅಂಡೆ ನಲ್ಲ ಯೂಸ್ ಮಲ್ಪೊಲಿತ್ತನ್ನು ಇಟ್ ಕುಡ್ ಆ್ಯಡ್ ಆನ್ 1 point or whatever. I like the entry because everyone ಮಾತೆಲ್ಲ ಸ್ಟಾರ್ಟ್ ಮಲ್ಪೊಂದು ಸ್ಟೇಜ್ ಹಿಡ್ದು but you thought something else. I like that. Again, I expect something more from you. Yeah. Okay, Shweta? Next time. Definitely, And next time. partner, thank you so much for being with the in spite LA exam, and thanks for the whole family. God Thank you bless. so much, sir. All Thank the you, best. ಥ್ಯಾಂಕ್ ಯು ಸೋ ಮಚ್. ಎಂಗ್ಲೆ ಈ ಕಾರ್ಯಕ್ರಮ ಮಸ್ತ್ ಜನ ಮಮ್ಮೀಸ್ ಎಂಗ್ಲೆ ಫೋನ್ ಮಲ್ಪೇರು, ಎಂಗ್ಲೆ ಪಾರ್ಟಿಸಿಪೇಟ್ ಮಲ್ಪರೆ ಬೋರ್ಡು ಎಂಗ್ಲೆಗೆ ಇಲ್ಲದಾಕಲ್ ಸಪೋರ್ಟ್ ಮಲ್ಪುಜೇರು. Right. ಪೇರೆಂಟ್ಸ್ ಆದಿಪ್ಪು, ಹಸ್ಬೆಂಡ್ ಆದಿಪ್ಪು, ಇನ್ಲಾಸ್ ಆದಿಪ್ಪು, ಅಂಡ್ ಈತ್ ಸಪೋರ್ಟ್ ಮಾಡ್ತದೆ ಬತ್ತಿನಂಚಿನ ಫ್ಯಾಮಿಲಿಗೆ ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಇಂಚ ಸಪೋರ್ಟ್ ಇತ್ತನೆ ಇಡ್ದಾತ್ರ ಮಮ್ಮೀಸ್ ಆಯ್ಬೋಕ ಒಂಜಿ ಬೇಜಾರಿಪ್ಪುಜಿ ಎನ್ನ ಲೈಫ್ ಕಂಪ್ಲೀಟ್ ಆಂಡ್ ಫಿನಿಶ್ ಆಂಡ್ ದಾಲ ಮಲ್ಪರ ಆಪುಜಿಂದು ದಿಸ್ ಈಸ್ ಅನ್ ಅಚೀವಿಂಗ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. Thank you. ಆ್ಯಂಡ್ ಪ್ರಾಪ್ಸ್ ಯೂಸ್ ಆತಜಿ ಬಂಡೇರು ಆತ ಯೂಸ್ ಆಚದಿ ಮಾತೆಲ್ಲ ಒಂಜಿ ಪ್ರಾಪ್ಸ್ ಪತಾನ ಬಲ್ ಸರ್ ಒಂಜಿ ಮಡಕೆ Thank you. ರವೆನ್ ಪತಾನೋರೆ. ಓಕೆ ಪ್ಲೀಸ್ ಎವ್ರಿಬಡಿ ಟೇಕ್ ಅ ಪ್ರಾಪ್. ಐಟ್ ಕುಲ್ಲೆ 2 ಜನ ಐಟ್ ಕುಲ್ಲೆ ಅಮ್ಮ ಇರು ಕುಲ್ಲೆ ಅಮ್ಮ ಕುಲ್ಲೆ. Yes, everybody come. We'll have a nice family picture with the props. Okay. Yes. Brilliant. Vale. Very nice. Yet use our props, pura use our. Erana it kullu nakletna itla kulloli. No problem. Yes. Sit on the stand then. Thank you so much and all the very best. Yes. ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2ನ ಕ್ವಾರ್ಟರ್ ಫಿನಾಲೆ ರೌಂಡ್ ನಡೀತಾ ಇದೆ. ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಎಲ್ಲರೂ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಬಂದು ಇಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಬೇಕಾದ್ರೆ ನಮ್ಮ ಸ್ಪಾನ್ಸರ್ಸ್ ಡೆಫಿನೆಟ್ಲಿ ಆರ್ ರೆಸ್ಪಾನ್ಸಿಬಲ್. ಸೊ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದಂತಹ ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ. ಮೆಡ್ಫಾಸ್ ಸಿರಮಿಕ್ಸ್ ಬಂದರ್ ಮಂಗಳೂರು, ಓಪಿಲೆನ್ಸ್ ಬ್ಯೂಟಿ ಆ್ಯಂಡ್ ಮೇಕಪ್ ಸ್ಟುಡಿಯೋ ಮಂಗಳೂರು, ಫೋರಂ ಫಿಜಾ ಮಾಲ್ ಇಸ್ ಅವರ್ ನ್ಯೂ ಪಾರ್ಟ್ನರ್. ಇವರ ಜೊತೆಗೆ RDC ರೆವಲ್ಯೂಷನ್ ಡಾನ್ಸ್ ಕ್ರೂ ಇವರು ನಮ್ಮ ಇವೆಂಟ್ ಪಾರ್ಟ್ನರ್ಸ್ ಆಗಿದ್ದಾರೆ. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ವಿ ಗೋ ಆನ್ ಟು ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. Dance, mommy, dance. Dance, mommy, dance. Dance, mommy, dance. Welcome back after the break to your favorite show that is none other than the #1 dancing reality show of Koshal Karnataka. That is Sun Pure Refined Sunflower Oil Dance Mummy Dance Season 2, powered by ಗರಿ ಡಿಟರ್ಜೆಂಟ್, ಸಿಟಡೆಲ್ ಡೆವಲಪರ್ಸ್, ಪ್ರಾಪ್ ಹಿಪ್ಪೋ. ಸೊ ಇವರಿಗೆಲ್ಲ ದೊಡ್ಡ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಈ ಒಂದು ವೇದಿಕೆಯಲ್ಲಿ ಇವಾಗ ನಡೀತಿರುವಂಥದ್ದು ಎನರ್ಜೆಟಿಕ್ ಪರ್ಫಾರ್ಮೆನ್ಸಸ್. ಯಾಕೆ ಅಂದರೆ ಇದು ಕ್ವಾರ್ಟರ್ ಫಿನಾಲೆ. ಹಾಗಾಗಿ ಇಲ್ಲಿ ಮಾಡುವಂಥ ಒಂದು ಸಣ್ಣ ತಪ್ಪು ಅವರು ಈ ಒಂದು ವೇದಿಕೆಯನ್ನು ಬಿಟ್ಟು ಹೋಗಬೇಕಾಗಿರುವಂಥ ಒಂದು ನಿರ್ಧಾರವನ್ನು ಜಡ್ಜಸ್ ತಗೊಂಡ್ರು ತೆಗಿಬಹುದು. ಹಾಗಾಗಿ ಮುಂದೆ ಬರುವಂಥ ಪರ್ಫಾರ್ಮರ್ ಯಾರಿದ್ದಾರೆ ಇನ್ನಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಲಿ ಅಂತ ನನ್ನ ಹಾರೈಕೆ. ಸೊ ಬರ್ತಾ ಇರೋರು ತೃಪ್ತಿ ಅವರು ಅವರ ಕಸಿನ್ ಜೊತೆ ಬರ್ತಾ ಇದ್ದಾರೆ, ಶ್ವೇತಾ ಅವ್ರ ಜೊತೆ. ಸೊ ತೃಪ್ತಿ ಅವರು ತೃಪ್ತಿದಾಯಕ ಪ್ರದರ್ಶನ ಕೊಡ್ತಾರಾ ಕಾದು ನೋಡಬೇಕಾಗುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಪ್ಲೀಸ್ ವೆಲ್ಕಮ್ ತೃಪ್ತಿ ಅಂಡ್ ಶ್ವೇತಾ ಆನ್ ದ ಸ್ಟೇಜ್. बहुत बहुत धन्यवाद साहब. ख्वाहिशों का चेहरा क्यों धुंधला सा लगता है, क्यों अनगिनत ख्वाहिशें हैं. ख्वाहिशों का पहरा क्यों ठहरा सा लगता है, क्यों ये गलत ख्वाहिशें हैं. हर मोड़ पर
से मुड़ जाती है खिलते हुए पल में मुरझाती है बेशरम फिर भी शर्माती है ख्वाहिशें जिंदगी को धीरे धीरे डसती है ख्वाहिशें आंसू को पीते पीते हंसती है ख्वाहिशें उलझी हुई कश्मकश में उम्र कट जाती है काम की ऐसी रोशनी ओ भटका के ना लाए जो किनारों पे किस काम की ऐसी कश्ती आंधी देर से लाती है वादा कर धोखा दे जाती है मुंह फिर के हंस के चिढ़ाती है ख्वाहिशें जिंदगी को धीरे धीरे डसती है ख्वाहिशें आंसू को पीते पीते हंसती है ख्वाहिशें उलझी हुई कश्मकश में उम्र कट जाती है ಓಕೆ, ಖಂಡಿತವಾಗ್ಲೂ ನೀವು ಹೇಳಿ, ನಿಮಗೆ ಎಷ್ಟು ಖುಷಿ ಆಗುತ್ತೆ ಒಂದು ವೇದಿಕೆಗೆ ಬರೋದಕ್ಕೆ? ನನಗಿಂತ ನಂಬಕ್ಕೆ ಆಗ್ತಿಲ್ಲ. ನನಗೆ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದಷ್ಟೇ, ಈ ಥರ ಜಡ್ಜಸ್ ಮುಂದೆ ಫಸ್ಟ್ ಟೈಮ್. ಸೊ ತುಂಬ ನರ್ವಸ್ ಆಗಿದೆ, ಬಟ್ ತುಂಬ ಎಕ್ಸೈಟ್ಮೆಂಟ್ ಇತ್ತು ಹೇಗಿರ್ಬೋದು ಅಂತ ಎಲ್ಲ. ನನಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತದೆ. ಅಷ್ಟು ಖುಷಿ ಆಗಿದೆ ನಿಮ್ಗೆ ಒಟ್ಟಿನಲ್ಲಿ ಅಲ್ವಾ? ಅಷ್ಟಿದ್ರೆ ಸಾಕು. ನಮ್ಮ ಒಂದು ಖುಷಿನೂ ನಿಮ್ಮ ಖುಷಿಯಲ್ಲಿದೆ. ನಿಮಗೆ ಖುಷಿ ಆದರೆ ನಮಗೆ ಖುಷಿ ಆಗುತ್ತೆ. ನಿಮಗೆ ಖುಷಿ ಆಯ್ತಲ್ಲ? ಇಲ್ಲ, ಅವ್ರಿಗೆ ಫುಲ್ ಖುಷಿ ಆಗಿಲ್ಲ, ಪರವಾಗಿಲ್ಲ. ಬಟ್ ನಮ್ಮ ಜಡ್ಜಸ್ ಆವಾಗ ಹೇಳ್ತಾ ಇದ್ರು, ಅವ್ರ ಪ್ಲೇಸಲ್ಲಿ ನೀವು ಇರಬೇಕಿತ್ತು, ನಿಮ್ಮ ಪ್ಲೇಸಲ್ಲಿ ಅವ್ರು ಇರಬೇಕಿತ್ತು, ಹಾಗೆ ಹೇಗೆ ಅಂತ. ಬಟ್ ಒಂದು ಲಿಫ್ಟ್ ಎಲ್ಲ ಮಾಡಿದ್ರಿ. ಅಂದರೆ ಲಿಫ್ಟ್ ಮಾಡುವಾಗ ನಾನು ಹೆವಿ ಇದ್ದೀನಲ್ಲ, ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು. ಅಯ್ಯೋ ಹಂಚೆ ಅದಾದ ಅನ್ಕೊಂಡೆ. ಸೊ ಇವಾಗ ಇಫ್ ಐ ಗಿವ್ ಯು ಚಾನ್ಸ್, ನೀವು ಉಲ್ಟಾ ಮಾಡಿ. ಹೇಳೋಕ್ಕಾಗಲ್ಲ, ಅವ್ರು ನಿಮಗೆ ಪಾಯಿಂಟ್ ಜಾಸ್ತಿ ಕೊಟ್ಟರು ಕೊಡ್ಬೋದು. ಈರಾರೇನು ಲಿಫ್ಟ್ ಮಾಡ್ಬೋದು, ನೀವು ಅವ್ರನ್ನ ಲಿಫ್ಟ್ ಮಾಡಬೇಕು. ಲೈಫಲ್ಲಿ ರಿಸ್ಕ್ ಎಲ್ಲ ತಗೋಬೇಕು ನೀವು. ಮೈ ಕೊಡಿ ಅವ್ರಿಗೆ. ಎಸ್, ರೆಡಿನಾ? ಜಸ್ ರೆಡಿ ಅದೇ? ರೆಡಿ 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 ಇಲ್ಲ ಆಗಲ್ಲ, ರಿಸ್ಕೇ ತಗೊಳ್ಳಲ್ಲ ನೀವು. ಬೇಡ, ಶೋ ಆದಮೇಲೆ ಅವ್ರ ಮನೆಗೆ ಹೋಗ್ಬೇಕು, ಅವರ ಫ್ಯಾಮಿಲಿನೆಲ್ಲ ನೋಡ್ಕೋಬೇಕು, ಹಾಗಾಗಿ ರಿಸ್ಕ್ ಬೇಡ, ಪರವಾಗಿಲ್ಲ. ಇವಾಗ ಹೇಳಿ ಕಡೆಯದಾಗಿ, ಇಟ್ಸ್ ಅ ಫ್ಯಾಮಿಲಿ ರೌಂಡ್. ಫ್ಯಾಮಿಲಿ ಅಂದರೆ ನಿಮಗೆ, ಫ್ಯಾಮಿಲಿ ಅಂದರೆ ಏನು ನೆನಪಿಗೆ ಬರುತ್ತೆ, ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಿ? ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ನೀವು? ಫ್ಯಾಮಿಲಿ ಅಂದರೆ ನಮ್ಮದು ಸಣ್ಣ ಫ್ಯಾಮಿಲಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗು. ಸುಖಿ ಸಂಸಾರ. ಸುಖಿ ಸಂಸಾರ. ಓಕೆ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಖಂಡಿತ ಮುಂದಿನ ರೌಂಡಿಗೆ ಹೋಗೋ ಥರ ಆಗಲಿ, ಆ್ಯಂಡ್ ಇನ್ನಷ್ಟು ಅದ್ಭುತ ಪ್ರದರ್ಶನ ನೀವು ಕೊಡೋ ಥರ ಆಗಲಿ. ಥ್ಯಾಂಕ್ ಯು ಸೊ ಮಚ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಲಾಟ್.
ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ. ಆದರೆ ಇವತ್ತು ಕ್ವಾರ್ಟರ್ ಫಿನಾಲೆಯಲ್ಲಿ ಒಂದು ಸ್ಟೇಜ್ ಆ್ಯಡ್ ಆಗುತ್ತೆ. ಏನಪ್ಪಾ ಅಂದರೆ, ಒಂದು ತಂಡ ಹೋಗುತ್ತೆ ಸೇಫ್ ಝೋನ್ಗೆ, ಅದ್ರ ಜೊತೆಗೆ 2 ತಂಡ ಹೋಗುತ್ತೆ ಡೇಂಜರ್ ಝೋನ್ಗೆ. ಡೇಂಜರ್ ಝೋನ್ ಅಂದರೆ ನಿಮ್ಗೆ ಗೊತ್ತಿದೆ, ನನ್ನ ಸಿನಿಮಾನು ಡೇಂಜರ್ ಝೋನ್ ಅನ್ನೋ ಸಿನಿಮಾ ಕೂಡ ಮಾಡಿದ್ದೀನಿ. ಬಟ್ ದಿಸ್ ಇಸ್ ನಾಟ್ ದ ಪ್ರಮೋಷನ್ ಆಫ್ ಡೇಂಜರ್ ಝೋನ್ ಮೂವಿ ಅಟ್ ಆಲ್. ಆ್ಯಂಡ್ ಇವತ್ತು ಪರ್ಫಾರ್ಮ್ ಮಾಡಿದಂತಹ 3 ಕಂಟೆಸ್ಟೆಂಟ್ ವಿತ್ ಅವರ ಪೇರ್ ಯಾರೆಲ್ಲ ಇದ್ದಾರೆ ಅವ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಜೋರಾಗಿ ಚಪ್ಪಾಳೆ ಕೊಡಿ ಅಂಡ್ ಪ್ಲೀಸ್ ವೆಲ್ಕಮ್ ಎಲ್ಲ 3 ಜನ ಕಂಟೆಸ್ಟೆಂಟ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್ ವೀಕ್ಷಕರೇ, ಇವತ್ತು ಪರ್ಫಾರ್ಮ್ ಮಾಡಿದಂತಹ 3 ಪೇರ್ ಅಂತ ಹೇಳಬೇಕು. ಯಾಕೆಂದ್ರೆ ಮಮ್ಮೀಸ್ ಜೊತೆ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಸೊ ಅದರಲ್ಲಿ ಯಾರಾಗ್ತಾರೆ ಸೇಫ್ ಝೋನ್ಗೆ ಹೋಗುವಂಥ ಒಂದು ಪೇರ್ ಆ್ಯಂಡ್ 2 ಪೇರ್ ಹೋಗುತ್ತೆ ಡೇಂಜರ್ ಝೋನ್ಗೆ. ಎಸ್, ನಿಮ್ಮ ಪ್ರಕಾರ ಯಾರು ಹೋಗ್ತೀರಾ ಸೇಫ್ ಝೋನ್ಗೆ? ಕೈ ಎತ್ತಿ ನೋಡಿ. ಎಲ್ಲದಕ್ಕಿಂತ ಮುಂಚೆ ಇರೋವಂಥದ್ದು ಕಾನ್ಫಿಡೆನ್ಸ್. ಕೈ ಎತ್ತಿ. ಎಲ್ಲರೂ ಹೋಗೋಕ್ಕಾಗಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೃಪ್ತಿ ಅವ್ರು ಹೋಗ್ತಾರಾ ಡೇಂಜರ್ ಝೋನ್ಗೆ ಅಥವಾ ಸೇಫ್ ಝೋನ್ಗೆ? ಶ್ವೇತಾ ಆ್ಯಂಡ್ ತಂಡ ಹೋಗುತ್ತಾ ಡೇಂಜರ್ ಝೋನ್ಗೆ ಆರ್ ಸೇಫ್ ಝೋನ್ಗೆ? ನಿಶಾ ಅವ್ರ ತಂಡ ಹೋಗುತ್ತಾ ಸೇಫ್ ಝೋನ್ ಆರ್ ಡೇಂಜರ್ ಝೋನ್ಗೆ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಇದ್ರೆ ನಮ್ಮ ಜಡ್ಜಸ್ ಬಾಯಿ ಓಪನ್ ಮಾಡಿ ಮಾತಾಡಬೇಕು ಅಂತ ಇದ್ರೆ ಅವ್ರ ಹತ್ರ ಕೇಳಬೇಕು. ಎಸ್ ವೀಕ್ಷಕರೇ, ಡೇಂಜರ್ ಝೋನ್ಗೆ ಹೋಗುವಂತಹ 2 ತಂಡ ಯಾವುದು ಅಂತ ತಿಳಿಯುವಂತಹ ಸಮಯ. ನಮ್ಮ ಜಡ್ಜಸ್ ಹೇಳಬೇಕು. ಮೊದಲನೇದಾಗಿ ಅರುಣಾಲು ಸರ್ ಹೇಳಿ, ಡೇಂಜರ್ ಝೋನ್ಗೆ ಹೋಗುವಂತಹ ಮೊದಲ ತಂಡ ಯಾವುದು? ಡೇಂಜರ್ ಝೋನ್ಗೆ ಪೋಪಿನ ಮೋಜಿ ಮಾಮು ನಕ್ಲೆಟ್ ಏರೆಂದು ಅನೌನ್ಸ್ಮೆಂಟ್ ಪೋಯ್. ಎಸ್, ನಿಶಾ 10, ಶ್ವೇತಾ 10, ತೃಪ್ತಿ 10. ಸೊ ಇತ್ತೆ ಅನೌನ್ಸ್ಮೆಂಟ್ ಅಂದ್ರಲ್ಲ. ಓಕೆ, ಶ್ವೇತಾ ಈರತ್ತು ಇರ್ನ ಕೈತಾಲುಪ್ಪುನ ತೃಪ್ತಿ ಡೇಂಜರ್ ಝೋನ್ಗೆ ಪೋಂದುಲ್ಲೆ. ಓಕೆ, ಓಕೆ, ಎಸ್, ಫುಲ್ ಕನ್ಫ್ಯೂಸ್ಮೆಂಟ್ ಮಾಡ್ಯಾರ. ಓಕೆ, ಶ್ವೇತಾ ಯು ಹ್ಯಾವ್ ಟು ಗೋ ಟು ದ ಡೇಂಜರ್ ಝೋನ್. ನೋ ಪ್ರಾಬ್ಲಮ್ ಅಟ್ ಆಲ್. ದಟ್ ಇಸ್ ನಾಟ್ ದ ಫೈನಲ್ ಜಡ್ಜ್ಮೆಂಟ್. Yes, I got it. ಶ್ವೇತನ ಅನೌನ್ಸ್ ಆತಿಚ್ಚಿ. No, sorry. ಓಕೆ, Sorry. ವೇಟ್. ಜಸ್ಟ್ ಎಸ್, ತೃಪ್ತಿ ಆ್ಯಂಡ್ ಅವ್ರನ್ನ ಪಾರ್ಟ್ನರ್ ಡೇಂಜರ್ ಝೋನ್ಗೆ ಹೋದಾತನು ನನ್ನ ಒರಿದಿನಂಚಿನ ಅವ್ರು ರಡ್ಡು ತಂಡ. ಸೊ ಐಟ್ ಒಂಜಿ ತಂಡ ಸೇಫ್ ಝೋನ್ಗೆ ಹೋಗ್ಬಿಡು, ಕುಡಂಜಿ ತಂಡ ಡೇಂಜರ್ ಝೋನ್ಗೆ ಹೋಗ್ಬಿಡು. ಸೊ ಇತ್ತೆ ಕೀಪ್ ಯರ್ ಫಿಂಗರ್ ಕ್ರಾಸ್ ಆ್ಯಂಡ್ ಎಲ್ಟನ್ ಪ್ಲೀಸ್ ಬಲ್ಲೆ ಏರ್ ಪೋಪೇರು ಡೇಂಜರ್ ಝೋನ್ಗೆ. ಶ್ವೇತಾ, Yes, sir. ಮೆರುಲಾ, ನಿಖಿಲ್ನ ರಡ್ಜ ನಡೆದು ಒಂಜಿ ಡೇಂಜರ್ ಝೋನ್ ಪೋಪೇರು. ಓಕೆ, ಸಿ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ದಟ್ ಅರುಣ್ ಸರ್ ಹ್ಯಾಸ್ ಗಿವನ್ ಟು ಮೀ. ದಿಸ್ ಇಸ್ ದ ಒಂದು ಬಂಗದ ಪಾರ್ಟ್. ಬಿಕಾಸ್ ಡೇಂಜರ್ಡ್ ಪಾಡ್ರೆ ಬೊಕ್ಕ ಸೇಫ್ ಪಂಡ್ರೆ ಮಸ್ತ್ ಬಂಗ ಆಪುಂಡು. ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಶ್ವೇತಾ, Yes, sir. ಇರೆಗ್ಯಾನ ದಾದವರ ಪಾಯಿಂಟ್ಸ್ ಪಂತದೆ ಇನ್ನಿತ ಪರ್ಫಾರ್ಮೆನ್ಸ್ ಇರೆ ಗೊತ್ತುನದೆ. Yes. ಮೆರುಲಾ, ಇರೆಗ್ಲ ಗೊತ್ತುನದೆ. Yes. Okay, really sorry, I have to do this. Shweta, Yes, sir. I'm really sorry. Shweta, danger zone pondijjar. Merula, What? danger zone pondullar. Okay. Okay. Oof. That means Shweta and her partner pondulleru, are illed poperu and mere pondulleru safe zone go. That means Thank you so Tripti much. and Irna Tanda, you're going for the danger zone. Okay. So Anjana Tanda, Mekulu absolutely safe. Baki Ordinanchana Raddi Tanda, I'd Akilig danger zone. Panda, that is not the
ಅಲ್ಟಿಮೇಟ್ ಡಿಸಿಷನ್ ಐಟ್ಲ ಕೆಲವರಿಗೆ ಡೇಂಜರ್ ಝೋನ್ ಉಂಡು, ಐಟ್ಲ ಕೆಲವರಿಗೆ ಸೇಫ್ ಝೋನ್ ಉಂಡು. ಸೊ ಅಂಚಾದ್ ಬೇಜಾರು ಮಲ್ಪೋಚಿ. ಎಸ್ ವೀಕ್ಷಕರೇ, ಕೆಲವರಿಗೆ ಕಣ್ಣೀರು ಕೆಲವರಿಗೆ ಪನ್ನೀರು. ಬಟ್ ನೆಕ್ಸ್ಟ್ ಎಪಿಸೋಡ್ ನನಾತ್ ಎಂಟರ್ಟೈನ್ಮೆಂಟ್, ನನಾತ್ ಮೆಸೇಜಸ್, ನನಾತ್ ಅದ್ಭುತ ಅಂಚಿನ ಪರ್ಫಾರ್ಮೆನ್ಸ್ ನಿಕ್ಲೆಗೋಸ್ಕರ ಕಾತೊಂದು ಪುಡು. ನಿಖಿಲ್ ದಾದ ಅನ್ಬಿಡು ನಮ್ಮ ಟಿವಿ ತೂ ಒಂದು ಪುಡು ಅಂಡ್ ಆಲ್ ದ ಬೆಸ್ಟ್ ಪನ್ನೊಂದು ಪುಡು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಅ ಲಾಟ್. ಅಂಡ್ ಬೊಕ್ಕೊಂಜಿ ಸಂಚಿಕೆ ಕುಡದಿಕ್ಕ ಅಡೆ ಮುಟ್ಟ ತೂ ಒಂದು ಪ್ಲೇ ನಮ್ಮ ಟಿವಿ ಅಂಡ್ ಕೀಪ್ ಮಿಸ್ಸಿಂಗ್ ಅಸ್. ಬೈ ಬಾಯ್.